ಅರ್ಧ ಗಂಟೆ ಆಯಿತು ಬ್ಯಾಂಗ್ಳೂರು ಬಿಟ್ಟು. ನೆಲಮಂಗಲ ದಾಟಿ ಮುಂದೆ ಬಂದಿದ್ದೇವೆ. ರೋಡ್ ತುಂಬ ಫ್ರೀ ಇದೆ ಆ್ಯಕ್ಚುಲಿ, ಜಾಸ್ತಿ ಟ್ರಾಫಿಕ್ ಕೂಡ ಇಲ್ಲ. ಎಲ್ಲ ಊರಿಗೆ ಆಲ್ಮೋಸ್ಟ್ ಹೋಗಿ ಆಗಿದೆ, ನಾವೇ ಲೇಟ್ ಅನಿಸುತ್ತೆ. ನಮ್ಮ ಮನೇಲಿ ಎಲ್ಲರೂ ಬಂದಾಗಿದೆ. ಯೂಶ್ವಲಿ ಏನು ಅಂತಂದರೆ ಈಗ ಪ್ರತಿಯೊಂದು ಸರಿ ಅಷ್ಟೇ ನಾನೇ ಪ್ಲ್ಯಾನ್ ಮಾಡ್ತೀನಿ, ಬಟ್ ನಾನು ಕೊನೆಗೆ ಹೋಗಲ್ಲ. ಹಬ್ಬ ಟೈಮಲ್ಲೆಲ್ಲ ಎಲ್ಲ ಸೇರೋದಂತಂದ್ರೇನೋ ಒಂಥರ ಖುಷಿ. ಬಟ್ ಈ ಸರಿ ಏನು ಹೇಳಿದ್ದಾರೆ ಎಲ್ಲ ಅಂತಂದರೆ, ನನ್ನ ತಂಗಿಯಂದಿರೆಲ್ಲ ನೀನು ಶಿರಡಿ ಘಾಟ್ ಇಳಿದು ಫೋನ್ ಮಾಡು, ಆಮೇಲೆ ನಾವು ಬರ್ತೀವಿ, ಯಾಕಂತಂದರೆ ಎವ್ರಿ ಟೈಮ್ ನೀನೇ ಪ್ಲ್ಯಾನ್ ಮಾಡ್ತೀಯಾ ಆದರೆ ಬರಲ್ಲ ಅಂತ. ನನ್ನ ಮಗಳು ಗಟ್ಟಿ ಮಲ್ಕೊಂಡಿದೆ. ಅವಳಿಗೆ ಕಾರಲ್ಲಿ ಟ್ರಾವೆಲ್ ಮಾಡೋದು ಅಂತಂದರೆ ಇಷ್ಟ ಇಲ್ಲ, ವಾಮಿಟ್ ಮಾಡ್ತಾಳೆ. ಟ್ರೈನು ಅಂತಂದರೆ ಖುಷಿ ಪಡ್ತಾಳೆ. ಇದು ನನ್ನ ಡುಮ್ಮ ಹಸ್ಬೆಂಡ್ ಗಂಡನಂದು. ಹಾಂ ಸರಿ, ಡ್ರೈವ್ ಮಾಡು ನೀನು, ಇಲ್ಲೆಲ್ಲ ನೋಡಬೇಡ, ಮತ್ತೆ ಎಲ್ಲಾದರೂ ಡಿಕ್ಕಿ ಹೊಡೆದ್ರೆ ಅಷ್ಟೇ. ವಿಡಿಯೋ ನಾನು ಮಾಡ್ತೀನಿ, ಚಂದ ಇದೆ ಆಯಿತಾ. ನಾನು ಆ್ಯಕ್ಚುಲಿ ಇಲ್ಲಿ ಬ್ಯಾಂಗ್ಳೂರಲ್ಲಿ ಸ್ವಲ್ಪ ಈ ಕಡೆ ಅಂದರೆ ನೆಲಮಂಗಲ ಹತ್ರ ಆಕಾಶ ನೋಡ್ತಾ ಇದ್ರೆ ಫುಲ್ ಖುಷಿ ಆಗ್ತಾಯಿತ್ತು. ಯಾಕಂತಂದರೆ ನಾನು ತುಂಬ ಟೈಮ್ ಆಯಿತು, ನಾವು ಎ ಸಿ ರೂಮ್ ಒಳಗಡೆ ಕೂತು ಡೇ ಟೈಮಲ್ಲೆಲ್ಲ ಫುಲ್ಲು ಆಫೀಸ್ ಒಳಗಡೆ ಇತ್ತು. ಈ ಮಧ್ಯಾಹ್ನ ಹೊತ್ತಿಗೆ ಹೊರಗಡೆ ಬಂದು ನೋಡಿದರೆ ಒಂಥರ ಹೊಸ ಜಗತ್ತನ್ನೇನೋ ಕಾಣ್ತಾ ಇದ್ದೀವಿ ಅನ್ಸುತ್ತೆ. ನಿಮಗೆ ತೋರಿಸ್ತೇನೆ, ನಾನು ಶೂಟ್ ಮಾಡಿದ್ದೇನೆ ಆ ವಿಜುವಲ್ಸ್, ತುಂಬ ಚೆನ್ನಾಗಿದೆ. ಮಧ್ಯಾಹ್ನ ಟೈಮಲ್ಲ, ಕ್ಲಿಯರಾಗಿ ಆಕಾಶ ಕಾಣುತ್ತೆ. ಬಿಳಿ ಹಾಲಿನ ಥರ ಇದೆ ಕ್ಲೌಡ್. ಆ ವಿಡಿಯೋ ಈಗ ಹಾಕ್ತೀನಿ ಆಯಿತಾ. ಸ್ವಲ್ಪ ಆದರೂ ಮಲ್ಕೊಳ್ಳೋಣ ಅಂದ್ಕೊಂಡೆ, ಬಟ್ ನಿದ್ದೆನೇ ಬಂದಿಲ್ಲ. ವಿಪರೀತ ಬ್ಯಾಕ್ ಪೇಯ್ನ್ ಇದೆ. ಹೊರಡುವಾಗಲೇ ಬ್ಯಾಕ್ ಪೇಯ್ನ್ ಇತ್ತು. ಅಲ್ಲಿ ಸಕಲೇಶ್ಪುರ, ಇಲ್ಲಿಂದ ಹಾಸನದಿಂದ ಸಕಲೇಶ್ಪುರ ತನಕ ರೋಡ್ ಮಾತ್ರ ತುಂಬಾ ಕೆಟ್ಟಾಗಿದೆ. ಅದು ರೋಡು ರೆಡಿ ಮಾಡ್ತಾ ಇದ್ದಾರೆ, ಹೊಸ ರೋಡು. ಸೊ ಅಲ್ಲಲ್ಲಿ ಸಿಕ್ಕಾಪಟ್ಟೆ ಹಾಳಾಗೋಗಿದೆ. ನನಗೆ ಅದು ಗಾಡಿ ಜರ್ಕ್ ಹೊಡಿತಾ ಇರುತ್ತಲ್ವ, ಸಾಕಾಗೋಯ್ತು, ಸುಸ್ತು ಅಂತ ಅನ್ನಿಸ್ತದೆ ತುಂಬ. ನಡುವೆ ಮಳೆ ಕೂಡ ಬಂದಿದೆ. ಈ ಹುಡುಗಿ ಕೂಡ ಎದ್ದಿದ್ದಾಳೆ. ಟೀ ಕುಡಿಬೇಕು, ಟೀ ಕುಡಿಯೋದಿಲ್ಲದಿದ್ರೆ ತಲೆ ವಿಪರೀತ ನೋವಾಗ್ತಾ ಇರುತ್ತೆ. ಟೀ ಕುಡ್ದು ಅಭ್ಯಾಸ ಆಗಿದೆ. ನೋಡೋಣ. ತುಂಬ ಕೂಲ್ ಆಗಿದೆ ನೋಡಿ. ಇಲ್ಲಿ ಸಕಲೇಶ್ಪುರದಲ್ಲಿ ವೆದರ್, ಸಕಲೇಶ್ಪುರ ಹತ್ರ ಬರ್ತಾ ಇದ್ದೇವೆ. ಮೇನ್ ನನಗೊಂದು ಟೀ ಕುಡಿಬೇಕು. ಟೀ ಕುಡಿದಿಲ್ಲದಿದ್ರೆ ಆಗ್ಲಿಕ್ಕೇನೆ ಇಲ್ಲಪ್ಪ. ನೋಡಿ, ತುಂಬಾ ಕಷ್ಟಪಟ್ಟು ಸಕಲೇಶ್ಪುರದವರೆ ಬಂದಿದ್ದೇವೆ. ಈಗ ಇದೊಂದು ಹಳೆ ಬ್ರಿಡ್ಜ್ ಇದೆ, ಇದು ಬ್ರಿಡ್ಜ್ ದಾಟಿದ್ರೆ ಅಲ್ಲ ನಿನಗೆ ಕಷ್ಟ ಅಂತ ನಡ್ಕೊಂಡು ಬಂದ್ಯಾ? ಹಾಸನದಿಂದ ಸಕಲೇಶ್ಪುರಕ್ಕೆ ಬರೋದಿದೆಯಲ್ಲ, ಭಾರಿ ಕಷ್ಟದ ಕೆಲಸ. ಅಲ್ಲಿವರೆಗೆ 120-130 ಕಿಲೋಮೀಟರ್ ಬರ್ಬೋದು. ಅದಾದ್ಮೇಲೆ 40-50 ದಾಟ್ಲಿಕ್ಕೆ ಆಗಲ್ಲ. ಅಷ್ಟರೊಳಗಡೆ ಎದುರುಗಡೆ ವೆಹಿಕಲ್ ಬರ್ತದೆ. ನಮ್ಮ ಕಷ್ಟ ನಮ್ಗೆ ಗೊತ್ತು. ನೀನು ನಿದ್ದೆ ಮಾಡ್ತೀರಾ? ನಿಮಗೆ ಏನಾದರೂ ಇದೆಯಾ? ನಿದ್ದೆ ಮಾಡ್ಲಿಕ್ಕಿದೆಯಾ? ನಿಮ್ದೆಲ್ಲರನ್ನು ಕರ್ಕೊಂಡೋಗ್ಬೇಕು. ನಾನು ಎಲ್ಲಿ ನಿದ್ದೆ ಮಾಡಿದ್ದೀನಿ? ನಿದ್ದೆ ಮಾಡಬೇಕು ಅಂತ ಅನ್ಕೊಂಡಿರೋದಷ್ಟೇ ಆಯ್ತಾ. ಗೊರಕೆ ಹೊಡಿತಾ ಇದ್ದ ಶಬ್ದ ಇಲ್ಲಿಗೆ ಡಿಸ್ಟರ್ಬ್ ಆಗ್ತದೆ. ಗೊರಕೆ ಹೊಡಿತಾ ಇರ್ಲಿಕ್ಕೂ ನಂಗೆ ನಿದ್ದೆ ಬರ್ತದೆ, ಇಲ್ಲದ್ರೆ ನನಗೂ ನಿದ್ದೆ ಬರ್ತದೆ. ನೀನು ನಿದ್ದೆ ಮಾಡಿದಿದ್ರೆ ಒಳ್ಳೇದಿತ್ತಲ್ಲ. ನಾನು ಪಕ್ಕದಲ್ಲಿ ಕೂತ್ಕೊಂಡ್ರೆ ಯಾವಾಗ ಟೀ ಕೊಡ್ಸೋಣ. ಸಕಲೇಶ್ಪುರ ದಾಟ್ಲಿ. ಓಕೆ, ಸಕಲೇಶ್ಪುರ ದಾಟೋದಿದೆಯಲ್ಲ, ಇಲ್ಲಿ ಮೋಸ್ಟ್ ಕಂಜೆಸ್ಟೆಡ್ ರೋಡ್. ಸಕಲೇಶ್ಪುರ ದಾಟೋದು ಕಷ್ಟ. ಇವತ್ತು ವೆಹಿಕಲ್ ಕಮ್ಮಿ ಇದೆ ಅನ್ಸುತ್ತಲ್ಲ. ಯೂಶ್ವಲಿ ಇದಕ್ಕಿಂತ ಜಾಸ್ತಿ ಇರುತ್ತೆ. ಯೂಶ್ವಲಿ ಜಾಸ್ತಿ ಇರ್ತದೆ, ಇವತ್ತು ಕಮ್ಮಿ ಇದೆ. ಹತ್ರ ಜರ್ನಿ ಅಲ್ಲಿವರೆಗೆ ಹಾಸನವರೆಗೆ ಚೆನ್ನಾಗಿರ್ತದೆ. 2-2.25 ಗಂಟೆಲಿ ರೀಚ್ ಆದ್ವಿ ಹಾಸನ. ಹೇಗಿದೆ ಅಂತಂದ್ರೆ ವೆದರ್ ಬಿಸಿ ಬಜ್ಜಿ ತಿನ್ಬೇಕು ಅಂತ ಅನ್ನಿಸ್ತಿದೆ. ಟೀ ಜೊತೆ ಕೊಡಿಸ್ತೀನಿ. ನಿಮ್ಗೆ ಹೌದಪ್ಪ, ಬಿಸಿ ನಮಗೆ ಕೋಲ್ಡ್ ಇರೋದೇನಾದ್ರು ಕುಡಿಬೇಕು. ನೋಡಿ, ಸಕಲೇಶ್ಪುರ ಮಾರ್ಕೆಟಲ್ಲಿ ಫುಲ್ ಹಬ್ಬದ ಕಳೆ ಜೋರಾಗಿದೆ. ನಿಮಗ ಇಲ್ಲ, ನಾವು 2 ತಗೊಂಡ್ಬಂದಿದ್ದೀವಿ. ಅಬ್ಬಾ, ಇವಾಗ ಸಮಾಧಾನ ಆಯಿತು. ಒಂದು ಟೀ ಕುಡಿದ ನಂತರ. ಆದರೆ ಬಜ್ಜಿ ಓಕೆ, ಚುರುಮುರಿಗೆ ಮಾತ್ರ ಏನೂ ಹಾಕಿಲ್ಲ, ಬರೀ ಖಾರ ಮತ್ತೇನದು ಉಪ್ಪು ಅಷ್ಟೇ ಹಾಕಿರೋದು.
ಮಂಡಕ್ಕಿ ಹಾಕಿದ್ದಾರೆ. ಮಂಡಕ್ಕಿ ಹಾಕಿದ್ರೆ ಚುರುಮುರಿ ಆಗಲ್ಲ. ಅದನ್ನ ಹಾಕಿದಾರಲ್ಲ. ಈರುಳ್ಳಿ ಇಲ್ಲ, ಟೊಮೆಟೊ ಇಲ್ಲ, ತರಕಾರಿ ಏನೂ ಇಲ್ಲ. ಟೂರಿಸ್ಟ್ ಪ್ಲೇಸ್ ಅಲ್ಲಿ ನೀನು ಅದಕ್ಕಿಂತ ಜಾಸ್ತಿ ಏನು ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ. ನೋಡಿ ಶಿರಾಡಿ ಘಾಟಿ ಎಂಟ್ರ್ ಆಗ್ತಾ ಇದೀವಿ. ಎದುರುಗಡೆಯಿಂದ ನಿಮ್ಗೆ ಕಾಣ್ತಾ ಇದೆ, ಬ್ಯೂಟಿಫುಲ್ ಆಗಿದೆ, ಎಷ್ಟು ಚೆನ್ನಾಗಿದೆ ನೋಡಿ ಸನ್ಸೆಟ್. ನಿಮ್ಗೆಲ್ಲ ಅನ್ನಿಸ್ಬೋದು ಇವ್ರು ಏನಪ್ಪ ಈ ತರ ನೋಡದವ್ರ ತರ ಮಾಡ್ತಾರೆ ಅಂತ. ಆಕ್ಚುಲಿ ನಮ್ಗೆ ಬ್ಯಾಂಗ್ಳೂರಿನವ್ರಿಗೆ ಸನ್ಸೆಟ್ ಅಲ್ಲ ಸನ್ ರೈಸ್ ಕೂಡ ಕಾಣಕ್ಕಾಗಲ್ಲ. ಸನ್ರೈಸ್ ನೋಡೋದು ನೀವು ಬೆಳಿಗ್ಗೆ 7-9 ಗಂಟೆಗೆ ಸನ್ರೈಸ್ ನೋಡೋದು. ಕೆಲವೊಂದ್ಸರಿ ಹೇಳೋದು ಲೇಟ್ ಆಗುತ್ತೆ ಆ ತರ. ಸೊ ಈ ತರ ಹೊರಗಡೆ ಬಂದಾಗ ಚಿಕ್ಕ ಚಿಕ್ಕದನ್ನು ಕೂಡ ಎಂಜಾಯ್ ಮಾಡ್ತೀವಿ. ಸೂಪರ್ ಆಗಿದೆ ಮಾತ್ರ. ಕಂಪ್ಲೀಟ್ ಕಲರ್ ಚೇಂಜ್ ಇದೆ ನೋಡು. ಹೌದು, ಇದು ನೋಡಿ ಶಿರಾಡಿ ಘಾಟ್ ರೋಡ್, ಸೂಪರ್ ರೋಡ್. ಆ್ಯಕ್ಚುಲಿ ನೆಕ್ಸ್ಟ್ ಇದೆಯಲ್ಲ ಯಾವುದು ಫಾರ್ಮುಲಾ ರೇಸ್ ಇಲ್ಲೇ ಮಾಡಿಸ್ತಾರಂತೆ. ನೆಕ್ಸ್ಟ್ ಫಾರ್ಮುಲಾ ರೇಸ್ ಕಂಪ್ಲೀಟ್ ಆಗಿ ಹಾಳಾಗಿ ಹೋಗಿದೆ. ಹ್ಯಾಮಿಲ್ಟನ್ ಬರ್ತಾನೆ. ಅಂದ್ರೆ ಇದು ಸಿಮೆಂಟ್ ರೋಡ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಈ ಟಾರ್ ರೋಡ್ ಇದೆಯಲ್ಲ, ಪ್ರತಿ ವರ್ಷ ಹೀಗಾಗುತ್ತೆ. ನೋಡಿ ಕಂಬಳ ಗದ್ದೆ ತರ ಆಗಿದೆ ಆಲ್ಮೋಸ್ಟ್. ಮಳೆ ಬೇರೆ ಬಂದಿದೆ, ಸೊ ತುಂಬಾ ಚೆನ್ನಾಗಿದೆ. ಎದುರುಗಡೆ 3 ಟ್ಯಾಂಕರ್ ಇದೆ. ಶಿರಾಡಿ ಘಾಟಲ್ಲಿ ಹೋಗ್ತಾ ಇದ್ದೇವೆ. ಆಕ್ಚುಲ್ ಆಗಿ ಡೇ ಟೈಮಲ್ಲಿ ಆದರೆ ಇಲ್ಲಿ ಹೋಗೋದೇ ಒಂಥರ ಚಂದ. ಇಲ್ಲಿ ಜರ್ನಿ ಹಸಿರು ಇರುತ್ತೆ, ಗುಡ್ಡ ಮಿಡ್ಲಲ್ಲಿ ರೋಡ್ ಅಲ್ವಾ, ಕಾಡಿನ ಮಿಡ್ಲಲ್ಲಿ ರೋಡ್ ಅಲ್ವಾ. ಇವಾಗ ಏನು ಕಾಣ್ತಾ ಇಲ್ಲ. ಒಂದ್ಸರಿ ಘಾಟಿ ಮುಗ್ದು ಊರು ಬಂದ್ರೆ ಸಾಕು ಅಂತ ಅನ್ಸಿದೆ. ಅಂತೂ ಇಂತೂ ಫೈನಲ್ ಆಗಿ ನಮ್ಮ ಊರ ಹತ್ರ ಇದ್ದೀವಿ ನೋಡಿ. ಫುಲ್ಲು ಜೋರಾಗಿದೆ ದೀಪಾವಳಿ. ಸ್ವಾತಿ ಆಂಟಿಗೇನೋ ಬೇಕಂತ ಅಲ್ವಾ, ಅದೇನೋ ಬನಾನಾ ಇದು ಮಡಂತ್ಯರ್ ಇಸ್ ಮಿಂಚಿಂಗ್. ಫುಲ್ ಎಲ್ಲಾ ಕಡೆ ಡೆಕೋರೇಟ್ ಮಾಡಿದ್ದಾರೆ. ಇಷ್ಟೊತ್ತಾಯ್ತು ಮನೆಯಲ್ಲಿ ದೀಪ ಹಚ್ಚೋ ಹೊತ್ತಿಗೆ ಸೇರ್ತಾ ಇದೀವಿ. ಲೇಟ್ ಅಂತೂ ಇಂತೂ ಫೈನಲ್ ಆಗಿ ನಮ್ಮ ಮನೆ ಹತ್ರ ಬರ್ತಾ ಇದ್ದೇವೆ. ಫುಲ್ ಕತ್ಲೆ ಇದೆ ನೋಡಿ. ಇಲ್ಲಿ ಸ್ಟ್ರೀಟ್ ಲೈಟ್ ಕೂಡ ಇಲ್ಲ, ಎಲ್ಲೋ ಒಂದೊಂದಿರುತ್ತೆ. ಹಳ್ಳಿ ದಾರಿ ಇದು. ಹಳ್ಳಿ ದಾರಿಯಲ್ಲಿ ಇದು ನಮ್ಮ ದೈವದ ಕಟ್ಟೆ. ಈ ಕಡೆ ಮೇಲ್ಗಡೆ ಕೂಡ ಇದೆ. ಮನೆ ಹತ್ರ ತನಕ ಗಾಡಿ ಹೋಗುತ್ತೆ ನೋಡಿ. ಏನು ಕಾಣಲ್ಲ, ನಾಳೆ ತೋರಿಸ್ತೀನಿ ನಿಮ್ಗೆ ಮನೆ ಸುತ್ತಮುತ್ತ ಹೇಗಿದೆ ಅಂತ. ಬಂತು ಬಂತು ಮನೆ ಬಂತು. ಬೇಜಾರಾಗ್ತಾ ಇದೆ. ಬ್ಯಾಂಗ್ಳೂರಿಗೆ ವಾಪಸ್ ಹೋಗ್ತಾ ಇದ್ದೀವಿ. ಗುಂಡೆ ದಾಟಿ ಬಂದಾಯಿತು. ಈಗ ಘಾಟಿ ಎಂಟರ್ ಆಗ್ತಾ ಇದ್ವಿ, ಶಿರಾಡಿ ಘಾಟಿ. ನನ್ನ ಮಗಳದೇ ಮತ್ತೆ ವಾಪಸ್ ಊರಿಗೆ ಹೋಗೋಣ ಅಂತ ಹೇಳ್ತಾ ಇದ್ದಾಳೆ. ಬಿಲ್ಕುಲ್ ಅವಳಿಗೆ ಇಷ್ಟ ಇಲ್ಲ. ಕಷ್ಟಪಟ್ಟು ಹೊರಡಿಸ್ಕೊಂಡು ಬಂದಿರೋದು ಅವಳನ್ನು. ಬ್ಯಾಂಗ್ಳೂರಿಗೆ ಹೋಗೋದು ಅಂತಂದರೆ ಒಂಚೂರು ಇಷ್ಟ ಇಲ್ಲ, ಊರಲ್ಲೇ ಇರೋಣ ಅಂತ. ನನಗೆ ರಜೆ ಇಲ್ಲ, ಸೊ ಹೊರಟ್ಬಿಟ್ವಿ. ಉಫ್, ಹಾಸನ ಹತ್ರ ಇದ್ದೇವೆ. ಸುಸ್ತಾಗ್ತಾ ಇದೆ ತುಂಬಾ. ನೀನ್ ಆರಾಮಾಗಿ ತಮಾಷೆ. ನೀನ್ ಆರಾಮಾಗಿ ಮಲ್ಕೊಂಡಿದ್ದೆ, ಕನ್ಸಲ್ಲಿ ಏನೋ ಹೇಳ್ತಾ ಇದ್ದೆ. ನಾವ್ ಮಾತ್ರ ಕುತ್ಕೊಂಡಿದ್ವಿ, ನಾನು ಚಿನ್ನು ಮತ್ ದೊಡ್ಡನು ಮಲ್ಕೊಂಡಿದ್ವಿ. ಇಲ್ಲ, ನಿದ್ದೆ ಬಂದಿಲ್ಲ ಸರಿಯಾಗಿ. ಇಲ್ಲ, ನಿನ್ ಕನ್ಸಲ್ಲೇನೋ ನಾಳೆ ಇದ್ ಮಾಡೋಣ ಏನೋ ಅಂತಿದ್ದೆ. ಏನಿಲ್ಲ, ಕನಸು ಬರುವಷ್ಟು ನಿದ್ದೆ ಬಂದು ಇಲ್ಲ ನನಗೆ. ಅವಾಗ ಎಚ್ಚರಿಕೆ ಇದೆ. ಅಲ್ಲಿ ಯಾರು ಅವನು ನಿಜ ಪ್ರಾಮಿಸ್ ನೀನೇನೋ ಅಂತಿದ್ದೆ. ಹೌದಾ? ಅಷ್ಟೇ ಪ್ರಾಮಿಸ್. ಸ್ವಲ್ಪ ಮಲಗಿದೆ ನಾನು. ಸಕಲೇಶ್ಪುರಕ್ಕಿಂತ ಈಚೆ ಚೆನ್ನಾಗಿ ಮಾಡಿಲ್ಲ ಚಿನ್ನು. ಹೌದು, ಸಕಲೇಶ್ಪುರದಿಂದ ಇಲ್ಲಿವರೆಗೆ ಹಾಸನವರೆಗೆ ನಿದ್ದೆ ಮಾಡಿದೆ. ಇನ್ನು ಚೆನ್ನಾಗಿ ಅಂತ ಘಾಟಿಯಲ್ಲಿ ನಿದ್ದೆ ಮಾಡಿದೆ. ಮನೆಯಿಂದ ಹೊರಟವ್ರು ಘಾಟಿ ಕನ್ಸಲ್ಲೇನೋ ಅಂತಿದ್ದೆ. ನಾಳೆ ನಾಳೆ ನಿದ್ದೆ ಮಾಡಿದ್ರಂತೆ. ಸ್ವಲ್ಪ ನಿದ್ದೆ ಮಾಡಿದೆ ಆ ಕಡೆಯಿಂದ. ಬಟ್ ಅಲ್ಲಿ ರೋಡ್ ಸರಿ ಇಲ್ಲ, ತುಂಬಾ ಹಾಳಾಗಿ ಹೋಗಿದೆ ರೋಡು.
ಹಾಸನದಿಂದ ಸಕಲೇಶ್ಪುರ ಶಿರಡಿ ಘಾಟ ಸಿಮೆಂಟ್ ರೋಡ್ ಆಗೋ ತನಕ ಸಾಕಾಗೋಯ್ತು. 3 ದಿನ ಹೇಗಾಯ್ತು ಗೊತ್ತಿಲ್ಲ, ಹೇಗೆ ಮುಗ್ದೋಯ್ತು ಗೊತ್ತಿಲ್ಲ. ವಾಪಸ್ ಹೋಗ್ಲಿಕ್ಕೆ ಮನಸ್ಸೇ ಆಗ್ತಾ ಇಲ್ಲ. ಎಲ್ಲ ಇದ್ರಲ್ಲ ಊರಲ್ಲಿ ತುಂಬ ಎಂಜಾಯ್ ಮಾಡಿದ್ವಿ. ಹಬ್ಬನೂ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ವಿ. ಹಾಗೆ ಕೊರಗಜ್ಜನ ದೇವಸ್ಥಾನಕ್ಕೂ ಹೋಗಿದ್ವಿ, ಪನೋಲಿದ ಬೈಲಿಗೆ ಹೋಗಿದ್ವಿ, ಆಮೇಲೆ ನಮ್ಮ ಊರಿನ ದೇವಸ್ಥಾನಕ್ಕೆ ಹೋಗಿದ್ವಿ. ತುಂಬ ಖುಷಿ ಆಯಿತು. ಮಕ್ಕಳೆಲ್ಲ ಇದ್ರಲ್ಲ, ಟೈಮ್ ಹೋಗಿದೆ ಗೊತ್ತಾಗಿಲ್ಲ. ವಾಪಸ್ ಈಗ ಬ್ಯಾಂಗ್ಳೂರಿಗೆ ಹೋಗಿ ಮತ್ತೆ ಕೆಲಸಕ್ಕೆ ಹೋಗಬೇಕು ಅಂತಂದರೆ ತುಂಬ ಬೇಜಾರು. ಎಲ್ಲ ವಿಡಿಯೋ ನಾನು 1 by 1 ಹಾಕ್ತೀನಿ. ಈ ವಿಡಿಯೋದಲ್ಲಿ ಇಷ್ಟು ಮಾತ್ರ. ನಾವು ಬ್ಯಾಂಗ್ಳೂರಿಂದ ಹೋಗಿ ಊರಿಗೆ ಬರ್ತಾ ಇರೋದಷ್ಟೇ ಆಗ್ತಾ ಇದ್ದೇನೆ. ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೆ ಬೇರೆ ಎಲ್ಲ ಶೂಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಒಂದೊಂದೇ ಹಾಕ್ಕೊತ ಹೋಗ್ತೇನೆ. ಓಕೆ, ಸಾಕು. ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ಸ್ ಎಲ್ರಿಗೂ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.